ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತಿದೆ. ರಾಜ್ಯ ಸರ್ಕಾರ ಮಾತ್ರ ಕಣ್ಣುಮುಚ್ಚಿ ಕುಳಿತಿದೆ ಎಂದು ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾ ಹೇಳಿದರು. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ, ಅದರ ಸಹ ಸಂಘಟನೆಗಳು ಇದೆಲ್ಲದಕ್ಕೆ ಕಾರಣ. ಸಿಎಂ, ಸಚಿವರು ಅದಕ್ಕೆ ಪೂರಕವಾಗಿ ನಡೆಯುತ್ತಿದ್ದಾರೆ. ಇಂತಹ ರಾಜಕಾರಣದಿಂದ ಜನರು ಬಿಜೆಪಿಯನ್ನ ಬೆಂಬಲಿಸಲ್ಲ. ಇನ್ನು ದೇವಸ್ಥಾನದ ಹೊರಗಡೆ ಮುಸ್ಲಿಂ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವ ಬಗ್ಗೆ ಸರ್ಕಾರ ಇನ್ನೂ ತನ್ನ ನಿಲುವು ಸ್ಪಷ್ಟಪಡಿಸಿಲ್ಲ. ಸರ್ಕಾರದ ಸಚಿವರೇ ಮುಸ್ಲಿಂ ಅಂಗಡಿಗಳಿಗೆ ಹೋಗದಂತೆ ಹೇಳುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಒಂದು ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಇವತ್ತು ಕಣ್ಣು ಮುಚ್ಚಿ ಕೂತ್ಕೊಂಡಿದೆ. ಅಶಾಂತಿಯ ವಾತಾವರಣಕ್ಕೆ ಕಾರಣ ಬಿಜೆಪಿಯ ಪಕ್ಷದ ಕಾರ್ಯಕರ್ತರು ಮತ್ತು ಅದರ ಸಹ ಸಂಘಟನೆಗಳು. ಮುಖ್ಯಮಂತ್ರಿಗಳು ಸಹಿತ ಇತರ ಮಂತ್ರಿಗಳು ಅದನ್ನ ಇಂಡೈರೆಕ್ಟ್ ಆಗಿ ಮತ್ತು ಡೈರೆಕ್ಟ್ ಕೆಲವರು ಬೆಂಬಲವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಅಶಾಂತಿಯ ವಾತಾವರಣ ಸಮುದಾಯಗಳ ಮಧ್ಯೆ ಉಂಟಾದಾಗ ರಾಜ್ಯ ಸರ್ಕಾರದ ಪ್ರಥಮ ಜವಾಬ್ದಾರಿ ಅದರಲ್ಲಿ ಮಧ್ಯಪ್ರವೇಶ ಮಾಡಿ ಸಮಾಜದಲ್ಲಿ ಉಂಟಾಗಿರ್ತಕ್ಕಂಥ ಅಶಾಂತಿಯ ವಾತಾವರಣಕ್ಕೆ ಸ್ಪಷ್ಟನೆಯನ್ನು ಕೊಟ್ಟು ಅವರ ಜೊತೆ ಸಂಧಾನ ಮಾಡಿ ಸಮಾಜದಲ್ಲಿ ಶಾಂತಿಯನ್ನು ನಿರ್ಮಾಣ ಮಾಡೋದು ಒಂದು ಚುನಾಯಿತ ಸರ್ಕಾರದ ಜವಾಬ್ದಾರಿ. ಇವತ್ತು ಸರ್ಕಾರ ಈ ಜವಾಬ್ದಾರಿಯಿಂದ ನುಣುಚಿಕೊಂಡಿದೆ. ಮಾತ್ರವಲ್ಲ, ಇಂಡೈರೆಕ್ಟ್ ಆಗಿ ನೀವು ಏನು ಬೇಕಾದರೂ ಮಾಡಿ ನಾವು ಅದಕ್ಕೆ ಸಪೋರ್ಟು ಅಂತ ಹೇಳುವ ರೀತಿಯಲ್ಲಿ ಬಿಜೆಪಿ ತನ್ನ ಕಾರ್ಯಕರ್ತರಿಗೆ ಮತ್ತು ತನ್ನ ಸಹ ಸಂಘಟನೆಯ ಬಜರಂಗ ದಳ ಇವರಿಗೆ ಕಂಪ್ಲೀಟ್ ಲೈಸೆನ್ಸ್ ಅನ್ನು ಕೊಟ್ಟು ಸರ್ಕಾರ ಏನು ತಡೆಯಬೇಕಾಗಿತ್ತು ಅದನ್ನು ತಡೆಯದೆ ತಮ್ಮ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ ಕಾರಣಕ್ಕಾಗಿ ಆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಬೊಮ್ಮಾಯಿ ನೇತೃತ್ವ ಸರ್ಕಾರಕ್ಕೆ ರಾಜ್ಯದಲ್ಲಿ ಮುಂದುವರಿಸುವಂಥ, ಅಧಿಕಾರದಲ್ಲಿ ಮುಂದುವರಿಯುವಂಥ ಯಾವುದೇ ಅಧಿಕಾರ ಇಲ್ಲ. ಅವರು ಏನು ಆಶ್ವಾಸನೆ ಕೊಟ್ಟು ಯಾವುದು ವಿಚಾರದ ಬಗ್ಗೆ ಸಂವಿಧಾನವನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತೇಳಿ ಅಧಿಕಾರಕ್ಕೆ ಬಂದರೋ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತು ತನ್ನ ಮಾತನ್ನು ತಪ್ಪಿದ್ದಾರೆ. ಹಾಗಾಗಿ ಅವರು ಅಧಿಕಾರದಲ್ಲಿ ಇರಲು ಯಾವುದೇ ಅರ್ಹತೆಯನ್ನು ಹೊಂದಿಕೊಂಡಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದುರದೃಷ್ಟವಶಾತ್ ನಮ್ಮ ಶಾಸಕರುಗಳೇ ಅದನ್ನು ಸಮುದಾಯದ ಮಧ್ಯೆ ಕಂದಕವನ್ನು ಏರ್ಪಾಡು ಮಾಡುವ ಹೇಳಿಕೆ ಕೊಡ್ತಾರೆ. ಧಾರ್ಮಿಕ ದತ್ತಿ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಜೊಲ್ಲೆ ಅವರು, ನಾನು ಹಿಂದೂ ಪರನೇ ನನ್ನ ವಿಚಾರ, ನನ್ನ ಬೆಂಬಲ, ಹಿಂದೂ ಸಂಘಟನೆಗಳ ಪರನೇ ನನ್ನ ಬೆಂಬಲ ಅಂತ ಹೇಳುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡುತ್ತಿರುವಂಥದ್ದು ಸಮಾಜವನ್ನು ಹೊಡೆಯುವ ದೊಡ್ಡ ಕುತಂತ್ರ. ಇಡೀ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ಇರತಕ್ಕಂಥ ಇಲ್ಲದೇ ಇರುವಂಥ ಒಂದು ಹೊಸ ಸಂಸ್ಕೃತಿಗೆ ನಾಂದಿಯನ್ನು ಆಡಿದ್ದಾರೆ. ಇದರಿಂದ ಯಾರು ವ್ಯಾಪಾರ ಮಾಡ್ತಾರೆ ಅವರು ಇವತ್ತು ಬೀದಿಗೆ ಬಂದಿದ್ದಾರೆ. ಯಾರು ಇವತ್ತು ಆಹಾರ ತಿಂತಾರೆ ಅವರ ಬಗ್ಗೆ ಸಂಶಯ ಮೂಡುವಂತಾಗಿದೆ. ಸಮಾಜದಲ್ಲಿ ಅಪನಂಬಿಕೆಯನ್ನ ಹುಟ್ಟಿಸಿ ಹಾಕಿದಂತಹ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ.